ಪ್ರಾಣಿ ಬೇಟೆಗೆ ಬಳಸುತ್ತಿದ್ದ 33 ನಾಡ ಬಾಂಬ್ಗಳನ್ನು ಪೊಲೀಸರು ವಶಪಡಿಸಿಕೊಂಡ ಘಟನೆ ಉಡುಪಿ ಜಿಲ್ಲೆಯ ಹೆಬ್ರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಹೆಬ್ರಿ ಪೊಲೀಸರು ಶಿವಪುರ ಎಂಬಲ್ಲಿ ನಾಕಾಬಂದಿ ನಡೆಸುತ್ತಿದ್ದ ಸಂದರ್ಭದಲ್ಲಿ ಆರೋಪಿಗಳು ದ್ವಿಚಕ್ರ ವಾಹನದಲ್ಲಿ ಈ ನಾಡ ಬಾಂಬ್ಗಳನ್ನು ಸಾಗಿಸುತ್ತಿದ್ದರು. ಇನ್ನು ನಾಗೇಶ್ ನಾಯ್ಕನನ್ನ ಸ್ಥಳದಲ್ಲೇ ಬಂಧಿಸಿದ್ರೆ ನಂತರ ನಾಡ ಬಾಂಬ್ಗಳನ್ನು ತಯಾರಿಸಿ ಸರಬರಾಜು ಮಾಡುತ್ತಿದ್ದ ಆರೋಪಿಗಳಾದ ಗುಣಕರ್ ಶೆಟ್ಟಿ ಹಾಗೂ ಲಕ್ಷ್ಮಣ ಶೆಟ್ಟಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 33 ನಾಡ ಬಾಂಬ್ ಹಾಗೂ ದ್ವಿಚಕ್ರ ವಾಹನ ವಶಪಡಿಸಿಕೊಳ್ಳಲಾಗಿದೆ. ಈ ಹಿಂದೆ ನಡೆದ ಬಾಂಬ್ ಸ್ಫೋಟದಲ್ಲಿ ಹಾಗೂ ಕಾಡು ಪ್ರಾಣಿಗಳನ್ನು ಸಾಯಿಸಿರುವ ಹಿಂದೆ ಈ ಆರೋಪಿಗಳ ಕೈವಾಡ ಇರುವ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ರೌಂಡ್ಸ್ ಮಾಡ್ತಿರುವಾಗ PSI ಜಗನ್ನಾಥರವರು ಶಿವಪುರ ಗ್ರಾಮ ವ್ಯಾಪ್ತಿಯಲ್ಲಿ ಒಂದು 2 ವೀಲರನ್ನು ಇಂಟರ್ಸೆಪ್ಟ್ ಮಾಡ್ತಾರೆ. ಅದರ ಚಾಲಕ ನಾಗೇಶ್ ನಾಯ್ಕ ಎನ್ನುವನನ್ನು ನಿಲ್ಲಿಸಿ ವಿಚಾರಣೆ ಮಾಡಿದಾಗ ಅವನ ಬಳಿ 30 ನಾಡು ಬಾಂಬ್ಗಳು ಪತ್ತೆಯಾಗಿವೆ. ತದನಂತರ ಅವನನ್ನು ವಿಚಾರಿಸಿದಾಗ ಒಬ್ಬ ಖಾಸಗಿ ವ್ಯಕ್ತಿಯವರಿಂದ ಅವನು ಖರೀದಿ ಮಾಡಿ ಅವುಗಳನ್ನು ಕಾಡಿನಲ್ಲಿ ಬೇಟೆ ಆಡಲಿಕ್ಕೆ ಉಪಯೋಗಿಸ್ತಾ ಇದ್ದ, ಮುಖ್ಯವಾಗಿ ಹಂದಿಗಳನ್ನ ಸಾಯಿಸಲಿಕ್ಕೆ ಉಪಯೋಗಿಸ್ತಿದ್ದ ಅಂತ ಅನ್ನೋ ಮಾಹಿತಿ ಬಂದಿತ್ತು. ಅವರನ್ನು ವಿಚಾರಣೆ ಮಾಡಿದಾಗ ಈ ನಮ್ಮ ಶಂಕರನಾರಾಯಣ ಠಾಣಾ ವ್ಯಾಪ್ತಿಯ ಅಲ್ಬಾಡಿ ಗ್ರಾಮದ RD ಎಂಬಲ್ಲಿ ವಾಸ ಮಾಡುವ ಗುಣಕರ್ ಶೆಟ್ಟಿ ಮತ್ತು ಲಕ್ಷ್ಮಣ ಶೆಟ್ಟಿ ಎಂಬುವರ ಕಡೆ ಈತ ಈ ನಾಡ ಬಾಂಬ್ಗಳನ್ನ ಪಡೆದಿದ್ದ ಬಗ್ಗೆ ಮಾಹಿತಿ ಬಂತು. ಈ ದಿನ ನಮ್ಮ ಕಾರ್ಕಳ ಇನ್ಸ್ಪೆಕ್ಟರ್ ಜಾಯ್ ಆಂಥನಿ ಮತ್ತು ತಂಡದವರು ಆ ಮನೆ ಮೇಲೆ ದಾಳಿ ಮಾಡಿ ಪಂಚರೊಂದಿಗೆ ದಾಳಿ ಮಾಡಿದಾಗ ಅಲ್ಲಿ ಬಾಂಬನ್ನು ಸಿದ್ಧ ಮಾಡಿಸಕ್ಕಂಥ ಸಲಕರಣೆಗಳು ಸಿಕ್ಕಿದ್ದಾವೆ.